ಇದೀಗ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಅಬ್ಬರಿಸುತ್ತಿರುವ ಚಿತ್ರಗಳಂದ್ರೆ ಒಂದು ಜೇಮ್ಸ್, ಮತ್ತೊಂದು ದಿ ಕಾಶ್ಮೀರಿ ಫೈಲ್ಸ್. ಕಳೆದ ವಾರ ರಿಲೀಸ್ ಆದಂತಹ ಈ ಸಿನಿಮಾದ ಬಗ್ಗೆ ದೇಶದಾದ್ಯಂತ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾನೇ ಇದೆ. 1990ರಲ್ಲಿ ಕಾಶ್ಮೀರದಲ್ಲಿ ನಡೆದಂತಹ ಹಿಂದೂಗಳ ಮಾರಣ ಹೋಮದ ಕಥೆಯೇ ದಿ ಕಾಶ್ಮೀರಿ ಫೈಲ್. ತಾವು ಹುಟ್ಟಿ ಬೆಳೆದಂತಹ ಊರು, ತಾವು ಹುಟ್ಟಿ ಬೆಳೆದಂತಹ ನಾಡಿನಿಂದ ತಮ್ಮ ಆಸ್ತಿ ಪಾಸ್ತಿ, ಜೀವ ಮಾನ ಎಲ್ಲವನ್ನು ಕಳೆದುಕೊಂಡು ನಿರಾಶ್ರಿತರಾಗಿ ಬಂದಂತಹ ಕಾಶ್ಮೀರಿ ಪಂಡಿತರ ಕರಾಳ ಜೀವನದ ಕತೆ. ಈ ಸಿನಿಮಾ ರಿಲೀಸ್ ಆದಾಗ ಎಡಚರರು ಹಾಗೆ ಕಾಂಗ್ರೆಸ್ಸಿಗರು ಈ ಸಿನಿಮಾದ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು. ಈ ಸಿನಿಮಾ ಬ್ಯಾನ್ ಆಗಬೇಕು, ಹಾಗೆ ಹೀಗೆ ಅದೇನು ಬಾಯಿಗೆ ಬಂದಂತೆ ಹೇಳಿದರು. ಅಲ್ಲಿ ನಡೆದಂತಹ ನರಮೇಧದ ಬಗ್ಗೆ ಒಂದಿಷ್ಟು ಕಿಂಚಿತ್ತು ಕನಿಕರ ಹಾಗೆ ಕಣ್ಣೀರು ಹಾಕದಂತಹ ಈ ಕಾಂಗ್ರೆಸ್ಸಿಗರು ಹಾಗೆ ಎಡಚರರು ಇದೊಂದು ಕಟ್ಟು ಕತೆ ಎಂತಲೂ ಹೇಳಿದರು. ಹಾಗೆ ಇದನ್ನು ಸಮರ್ಥನೆ ಮಾಡಿಕೊಂಡವರೂ ಇದ್ದಾರೆ. ಈ ಘಟನೆಯ ಬಗ್ಗೆ ಅಂದು ಗುಜರಾತಲ್ಲಿ ಏನು ನಡೆಯಿತು, ಏನಾಯಿತು ಅಂತ ಕೇಳಿದವರು ಇದ್ದಾರೆ. ಆದರೆ ಈ ಕಾಶ್ಮೀರಿ ಪಂಡಿತರ ಹತ್ಯೆ, ಅತ್ಯಾಚಾರ, ಹಿರಿಯರು ಕಿರಿಯರೆಂದು ನೋಡದೆ ನಡೆದಂತಹ ಕಗ್ಗೊಲೆಯ ಬಗ್ಗೆ ಯಾರೂ ತುಟಿ ಪಿಟಿಕ್ಕಂದಿಲ್ಲ. ಅದೇನೇ ಇರಲಿ, ಇವೆಲ್ಲದರ ಮಧ್ಯೆ ಸಿನಿಮಾ ಸಕ್ಸಸ್ ಆಗಿದೆ. 100 ಕೋಟಿ ಕ್ಲಬ್ ಸೇರಿಕೊಂಡಿದೆ. ಆರಂಭದಲ್ಲಿ ಈ ಸಿನಿಮಾ ತೆರೆ ಕಂಡಾಗ ಅದೆಷ್ಟೋ ಮಂದಿ ಇದೊಂದು ಯಾವುದೊಂದು ಆರ್ಟ್ ಸಿನಿಮಾ, ಈ ಸಿನಿಮಾದ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇರಲಿಲ್ಲ. ಯಾವಾಗ ಈ ಒಂದು ಎಡಚರರು ಹಾಗೆ ಕಾಂಗ್ರೆಸ್ಸಿಗರ ಒಂದು ಅಪಸ್ವರ ಎದ್ದಿತ್ತೋ ಆವಾಗ ಒಬ್ಬೊಬ್ಬರಾಗಿ ಈ ಸಿನಿಮಾದ ಬಗ್ಗೆ ಏನೋ ಒಂದು ವಿಶೇಷತೆ ಇದೆ, ಈ ಸಿನಿಮಾ ಏನೋ ಒಂದು ಇದೆ ಎಂದು ಚಿತ್ರಮಂದಿರ ಹತ್ರ ಹೋದರು. ಆರಂಭದಲ್ಲಿ ಕೇವಲ ಮೊದಲ ವಾರ ಕೇವಲ 400, ಇಡೀ ಪ್ರಪಂಚದಾದ್ಯಂತ ಇದ್ದಂತಹ ಸ್ಕ್ರೀನ್ ಕೇವಲ 400ರಷ್ಟು. ಆದರೆ ಎರಡನೇ ವಾರಕ್ಕೆ ಬರೋಬ್ಬರಿ 4,000 ಚಿಲ್ಲರೆ, ಬರೋಬ್ಬರಿ 4,000ಕ್ಕಿಂತಲೂ ಹೆಚ್ಚಿನ ಚಿತ್ರಮಂದಿರಗಳು ಈ ಸಿನಿಮಾಗೆ ಸಿಕ್ಕಿದೆ. ಈಗ ರಾಜಧಾನಿಯನ್ನು ನಾವು ಗಮನಿಸೋದಾದರೆ ಎರಡೇ ಎರಡು ಸಿನಿಮಾ ಬ್ಯಾಂಗ್ಳೂರಿನಲ್ಲಿ ಎರಡೇ ಸಿನಿಮಾ ಅಬ್ಬರಿಸ್ತಿದೆ. ಮಿಕ್ಕುಳಿದವೆಲ್ಲ ಈ ಪಾಯಸದಲ್ಲಿ ದ್ರಾಕ್ಷಿ ಗೋಡಂಬಿ ಹೆಂಗಿರುತ್ತೆ ಹಂಗೆ ಅಷ್ಟೇ. ಅತಿ ಹೆಚ್ಚು ಶೋಗಳು ಸಿಕ್ಕಿರೋದು ಒಂದು ಜೇಮ್ಸ್ ಬಗ್ಗೆ ನಾವು ಮಾತಾಡೋದೇ ಬೇಡ. ಯಾಕಂತ ಹೇಳಿದ್ರೆ ಇಡೀ ಪ್ರಪಂಚದಾದ್ಯಂತ ಜೇಮ್ಸ್ ಯಾವ ರೀತಿ ಅಬ್ಬರಿಸ್ತಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಅಪ್ಪು ಸರ್ ಅವರ ಅದ್ಧೂರಿಯಾದಂಥ ಸಿನಿಮಾ, ಇದರ ಬಗ್ಗೆ ನಾವು ಮಾತಾಡೋದು ಬೇಡ. ಇಲ್ಲಿ ಕೇವಲ ಕಾಶ್ಮೀರಿ ಫೈಲ್ಸ್ ಬಗ್ಗೆ ನಾವು ನೋಡೋಣ. ನೋಡಿ, ಗಾಂಧಿನಗರದ 2 ಚಿತ್ರಮಂದಿರ ಅಭಿನಯ ಹಾಗೂ ಭೂಮಿಕಾದಲ್ಲಿ ಕಾಶ್ಮೀರಿ ಫೈಲ್ ತೆರೆ ಕಾಣ್ತಾ ಇದೆ. ಇದನ್ನು ಹೊರತುಪಡಿಸಿ ನೋಡಿ ಹೆಚ್ಚಿನ ಸಿಂಗಲ್ ಸ್ಕ್ರೀನ್ ಈಗ ಪ್ರಸ್ತುತ ಹಿಂದಿ ಸಿನಿಮಾ ಅಂತ ಹೇಳಿದರೆ ಎಲ್ಲ ಮಲ್ಟಿ ಸ್ಕ್ರೀನ್ಗಳಲ್ಲೇ ರಿಲೀಸ್ ಆಗುತ್ತೆ. ಆದರೆ ಈ ಬಾರಿ ಮಲ್ಟಿ ಸ್ಕ್ರೀನ್ಗಳ ಜೊತೆಗೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಅದರಲ್ಲೂ ಒಂದಿಷ್ಟು ತಮಿಳು ತೆಲುಗು ಸೆಂಟರ್ನಲ್ಲೂ ಕೂಡ ರಿಲೀಸ್ ಆಗಿದೆ. ನೋಡಿ, ವಿನಾಯಕ ಹರಿನಗರ, ವಿನಾಯಕ ಮೈಸೂರು ರೋಡು, ವೆಂಕಟೇಶ್ವರ, ವೀರೇಶು, ಸ್ವಾಗತ್ ಪೂರ್ಣಿಮಾ, ಸ್ವಾಗತ್ ಗೋಕುಲ. ಈ ಸ್ವಾಗತ್ ಗೋಕುಲ, ಈ ಮುರಳಿ ಗೋಕುಲ ಚಿತ್ರಮಂದಿರ ಇದೆಯಲ್ಲ, ಇದು ಪಕ್ಕಾ ತೆಲುಗು ಸೆಂಟರ್. ಒಂದಿಷ್ಟು ಕನ್ನಡ ಚಿತ್ರಗಳಾಗಿಂದಾಗೆ ತೆರೆ ಕಾಣುತ್ತೆ. ಎಕ್ಸಾಂಪಲ್ ಹೇಳೋದಾದರೆ ನಟ ಸಾರ್ವಭೌಮ ಕೂಡ ಇಲ್ಲೇ ಇತ್ತೀಚೆಗೆ ತೆರೆ ಕಂಡಿತ್ತು. ಇನ್ನು ಈ ಸ್ವಾಗತ್ ಪೂರ್ಣಿಮಾ ಇದು ಪಕ್ಕಾ ತಮಿಳು ಸೆಂಟರ್. ಇನ್ನು ಈ ಸ್ವಾಗತ್ MG ರೋಡ್ ಇದು ಮೊದಲು ಪಕ್ಕ ಇಂಗ್ಲೀಷ್ ಅಡ್ಡ ಆಗಿತ್ತು. ಆದರೆ ಈಗ ಪ್ರಸ್ತುತ ಮಲ್ಟಿ ಲ್ಯಾಂಗ್ವೇಜ್ ಚಿತ್ರಗಳು ಇಲ್ಲಿ ತೆರೆ ಕಾಣುತ್ತೆ. ನೋಡಿ, ಶ್ರೀನಿವಾಸ, SG ಪಾಳ್ಯ, ಇವೆಲ್ಲ ಒಂದಿಷ್ಟು ಕನ್ನಡ ಸೆಂಟರ್ಗಳು ಇದ್ದಾವೆ ಇದರಲ್ಲಿ. ಅಂದರೆ ಏನಂತ ಹೇಳಿದರೆ ಕನ್ನಡ ಚಿತ್ರಗಳನ್ನ ಯಾವ ರೀತಿ ಈ ಕಾಶ್ಮೀರಿ ಫೈಲನ್ನು ರಿಲೀಸ್ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಈ 4 ಶೋ ಜೇಮ್ಸ್ ಆದರೆ ಇನ್ನು ಮಿಕ್ಕುಳಿದ ರಾತ್ರಿ 10 ಗಂಟೆಯ ಶೋ ನಿಮಗೆ ದಿ ಕಾಶ್ಮೀರಿ ಫೈಲ್. ಈ ಪರಭಾಷಾ ಸೆಂಟರ್ಗಳು ಕೂಡ ಅಷ್ಟೇ. ಒಂದು 3 ಪ್ರದರ್ಶನಗಳು ತಮಿಳು ಸಿನಿಮಾ, 3 ಪ್ರದರ್ಶನ ತೆಲುಗು ಸಿನಿಮಾ ಅಂತ ಆದರೆ ಇನ್ನು 2 ಪ್ರದರ್ಶನ ಕಾಶ್ಮೀರಿ ಫೈಲ್ಗೆ ನೀಡಲಾಗಿದೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಪ್ರಸನ್ನ ಚಿತ್ರಮಂದಿರದ ಬಗ್ಗೆ ನಾವು ಹೇಳಬೇಕು. ಇದು ಪಕ್ಕ ಕನ್ನಡ ಸೆಂಟರ್. ಹಾಗೊಮ್ಮೆ ಹೀಗೊಮ್ಮೆ ಇಲ್ಲಿ ಹಿಂದಿ ಸಿನಿಮಾ ತೆರೆ ಕಾಣೋದೂ ಇದೆ. ಆದರೆ ಈ ಪ್ರಸನ್ನ ಚಿತ್ರಮಂದಿರದಲ್ಲಿ ರಾತ್ರಿ 10 ಗಂಟೆಯ ಪ್ರದರ್ಶನವನ್ನು ಈ ಸಿನಿಮಾಗಾಗಿ ನೀಡಲಾಗಿದೆ. ಪ್ರಸನ್ನ ನೋಡಿ, ಪ್ರಸನ್ನ ಮಾಗಡಿ ರಸ್ತೆಯ ಈ ಪ್ರಸನ್ನ ಚಿತ್ರಮಂದಿರದಲ್ಲಿ ರಾತ್ರಿ 10 ಗಂಟೆಯ ಪ್ರದರ್ಶನವನ್ನು ದಿ ಕಾಶ್ಮೀರಿ ಫೈಲ್ ಸಿನಿಮಾಗೆ ನೀಡಲಾಗಿದೆ.
ಇದು ಪಕ್ಕಾ ಕನ್ನಡ ಸೆಂಟರ್. ಇಲ್ಲಿ ಉಳಿದ 4 ಶೋಗಳಲ್ಲಿ ಜೇಮ್ಸ್ ಸಿನಿಮಾ ತೆರೆ ಕಾಣುತ್ತೆ. ಬರೀ ಇದೊಂದೇ ಅಷ್ಟೇ ಅಲ್ಲ, ಇದೊಂದು ಬೇಗೂರಿನಲ್ಲಿ ಒಂದು ಚಿತ್ರಮಂದಿರ ಇದೆ, ಗ್ಯಾಲಕ್ಸಿ ಪ್ಯಾರಡೈಸ್ ಅಂತ. ಗ್ಯಾಲಕ್ಸಿ ಇದು ಇಲ್ಲಿ ಮಲಯಾಳ ಸಿನಿಮಾಗಳು ಇಲ್ಲಿ ಹೆಚ್ಚಾಗಿ ರಿಲೀಸ್ ಆಗೋದು. ಹೆಚ್ಚಾಗಿ ಅಲ್ಲ, ಆಲ್ಮೋಸ್ಟ್ ಮಲಯಾಳ ಸಿನಿಮಾದ ತವರ ಮನೆ ಅಂತಲೇ ಹೇಳ್ಬೋದು ಈ ಗ್ಯಾಲಕ್ಸಿ ಪ್ಯಾರಡೈಸ್ ಚಿತ್ರಮಂದಿರದ ಬಗ್ಗೆ. ನೋಡಿ, ಗ್ಯಾಲಕ್ಸಿ ಪ್ಯಾರಡೈಸ್ ಮೂರು ಪ್ರದರ್ಶನವನ್ನು ನಾಳೆದು ನೋಡೋಣ, ಯಾಕಂದರೆ ಇವತ್ತಿದಾದರೆ ಒಂದಿಷ್ಟು ಶೋಗಳು ಮುಗ್ದೋಗಿವೆ. ಗ್ಯಾಲಕ್ಸಿ ದಿನ 4 ಪ್ರದರ್ಶನಗಳು, 4 ಪ್ರದರ್ಶನಗಳಲ್ಲಿ ಕಾಶ್ಮೀರಿ ಫೈಲ್ಸ್ ಅಬ್ಬರಿಸ್ತಾ ಇದೆ. ನೋಡಿ, ಇದೊಂದು ಅರೋರಾ ಶ್ರೀರಾಮ್ಪುರ, ಇದು ಕೂಡ ಪಕ್ಕ ತಮಿಳ್ ಸೆಂಟರ್. ಇಲ್ಲೂ ಕೂಡ 2 ಪ್ರದರ್ಶನಗಳನ್ನು ಕಾಶ್ಮೀರಿ ಫೈಲ್ಗೆ ನೀಡಲಾಗಿದೆ. ಕೇವಲ ನಮ್ಮ ಬೆಂಗಳೂರಿನಲ್ಲಿ ಮಾತ್ರವಲ್ಲ, ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ಒಟ್ಟು ದೇಶಾದ್ಯಂತ 4350 ಪರದೆಗಳಲ್ಲಿ ದಿ ಕಾಶ್ಮೀರಿ ಫೈಲ್ ಅಬ್ಬರಿಸ್ತಾ ಇದೆ. ಎಲ್ಲೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ, ಆ ಮಟ್ಟಕ್ಕೆ ಕ್ರೇಜ್ ಈ ಚಿತ್ರಕ್ಕಿದೆ. ಇನ್ನು ಈ ಸಿನಿಮಾದ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ 100% ಟ್ಯಾಕ್ಸ್ ಫ್ರೀ ಮಾಡಿದೆ. ಅಷ್ಟೇ ಅಲ್ಲದೆ ಕನ್ನಡದಲ್ಲಿ ಈ ಸಿನಿಮಾವನ್ನು ಬಿಡುಗಡೆ ಮಾಡಬೇಕು, ಕನ್ನಡದಲ್ಲಿ ಈ ಸಿನಿಮಾವನ್ನು ಡಬ್ಬಿಂಗ್ ಮಾಡಬೇಕು ಅಂತ ಒತ್ತಾಯವನ್ನು ಹೇರ್ತಿದ್ದಾರೆ. ಎಲ್ಲ ಜನತೆಗೆ ತಲುಪಬೇಕು ಅನ್ನೋ ಉದ್ದೇಶದಿಂದಾಗಿ ಈ ಸಿನಿಮಾವನ್ನು ಡಬ್ಬಿಂಗ್ ಮಾಡಿ ಎಂದು ಕರ್ನಾಟಕ ಸರ್ಕಾರ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಅದು ಆಗುತ್ತೋ ಬಿಡುತ್ತೋ ಸೆಕೆಂಡರಿ, ಆದರೆ ಆಗಬೇಕು ಅನ್ನೋ ಒಂದು ಇಂಗಿತವನ್ನು ಕರ್ನಾಟಕ ಸರ್ಕಾರ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲದೆ ಒಂದಿಷ್ಟು ಕಡೆಗಳಲ್ಲಿ ಈಗ ಎಕ್ಸಾಂಪಲ್ ನಮ್ಮ ಪುತ್ತೂರಿನಲ್ಲಿ ಹೇಳೋದಾದರೆ, ಶಾಸಕರಾದ ಸಂಜೀವ ಮಠಂದೂರ್ ಅವರ ನೇತೃತ್ವದಲ್ಲಿ ಉಚಿತವಾದಂತಹ ಪ್ರದರ್ಶನವನ್ನು ಪುತ್ತೂರಿನ ನಾಗರಿಕರಿಗೆ ನೀಡಲಾಗಿದೆ. ಅದೇ ರೀತಿ ಎಲ್ಲ ಕಡೆಗಳಲ್ಲಿ ಈಶ್ವರಪ್ಪನವರು ಆಗಿರ್ಬೋದು, ರೇಣುಕಾಚಾರ್ಯರು ಆಗಿರ್ಬೋದು, ಹೀಗೆ ಒಂದಿಷ್ಟು ಶಾಸಕರು, ಸಂಸದರು ಅಲ್ಲಿನ ಅವರ ಕ್ಷೇತ್ರದ ಜನತೆಗೆ ಈ ಸಿನಿಮಾವನ್ನು ನೋಡಬೇಕು ಅಂತ ಉಚಿತವಾದಂತಹ ಪ್ರದರ್ಶನವನ್ನು, ಅಂದರೆ ಅವರ ಕಡೆಯಿಂದ ಉಚಿತವಾದಂತಹ ಪ್ರದರ್ಶನವನ್ನು ಜನರಿಗಾಗಿ ಏರ್ಪಡಿಸ್ತಾ ಇದ್ದಾರೆ. ಈಗ ದಿನದಿಂದ ದಿನಕ್ಕೆ ದಿ ಕಾಶ್ಮೀರಿ ಫೈಲ್ಸ್ ಅಬ್ಬರಿಸ್ತಾ ಇದೆ. ಈಗಾಗಲೇ 100 ಕೋಟಿ ಕ್ಲಬ್ ಸೇರಿದೆ. ಮುಂದೆ ಕೂಡ ಇದರ ಕ್ರೇಜ್ ಕಡಿಮೆಯಾಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಪ್ರೇಕ್ಷಕರ ಸಂಖ್ಯೆ ಚಿತ್ರಮಂದಿರದಲ್ಲಿ ಹೆಚ್ಚಾನೇ ಇದೆ. ಈ ಚಿತ್ರ ಎಲ್ಲ ಭಾಷೆಗಳಿಗೂ ಡಬ್ ಆಗಿ ಎಲ್ಲ ಜನರಿಗೂ ಕಾಶ್ಮೀರದಲ್ಲಿ ಪಂಡಿತರು ಅನುಭವಿಸಿದಂತಹ ನೋವು, ಯಾತನೆ, ಅತ್ಯಾಚಾರ, ಹೀಗೆ ಅವರ ಮೇಲೆ ನಡೆದಂತಹ ದಬ್ಬಾಳಿಕೆಗಳು ಪ್ರತಿಯೊಬ್ಬರಿಗೂ ತಿಳಿಯುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಹಾಗೆ ಕಾಶ್ಮೀರಿ ಪಂಡಿತರ ನರಮೇಧಕ್ಕೆ ಒಂದು ನ್ಯಾಯ ಸಿಗುವಂತಾಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.